ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿ, ಆಮ್ಲ ಎಂದೆಲ್ಲ ಕರೆಯುವ ನೆಲ್ಲಿಯು ತೆಂಕಣ ಮತ್ತು ಪಡುವಣ ಏಷ್ಯಾ ಮೂಲದ್ದಾಗಿದೆ. ಇದು ಈಗಲೂ ಈ ಪ್ರದೇಶಗಳಲ್ಲೇ ಬೆಳೆಯುತ್ತಾರೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ನೆಲ್ಲಿಕಾಯಿ ಬೆಳೆಯುವ ದೇಶವಾಗಿದೆ ಭಾರತ. ನಮ್ಮ ದೇಶದಲ್ಲಿ ಉತ್ತರ ಪ್ರದೇಶ ಮೊದಲ ಸ್ಥಾನದಲ್ಲಿದೆ. ದೇಶದ ನೆಲ್ಲಿಕಾಯಿ ಬೆಳೆಯಲ್ಲಿ 35% ಉತ್ತರ ಪ್ರದೇಶದಲ್ಲಿ ಬೆಳೆಯುತ್ತದೆ. 2 ಮತ್ತು 3ನೆಯ ಸ್ಥಾನಗಳಲ್ಲಿ ಮಧ್ಯಪ್ರದೇಶ, ತಮಿಳುನಾಡುಗಳಿವೆ. ಇಲ್ಲಿ ದೇಶದ ನೆಲ್ಲಿಕಾಯಿ ಉತ್ಪಾದನೆಯಲ್ಲಿ ಕ್ರಮವಾಗಿ 28% ಹಾಗೂ 14% ಬೆಳೆಯುತ್ತದೆ. ನಮ್ಮ ನೆಲ್ಲಿಕಾಯಿಯನ್ನು ಯುರೋಪಿನವರು ಅವರ ಗೂಸ್ಬೆರಿ ಎಂಬಂತೆ ಹಾಗೆ ಕರೆಯುತ್ತಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ನೆಲ್ಲಿಕಾಯಿಯನ್ನು ಇಂಡಿಯನ್ ಗೂಸ್ಬೆರಿ ಎಂದು ಹೇಳುವರು. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.